ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ ಸುಕೇಶ್. ಕಾರ್ನರ್ 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 ಅವಿ ಅವಿ ಒಂದು ಅಂಕದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಪ್ರಥಮ ದಾಳಿಯಲ್ಲಿ ಅಂಕವನ್ನು ಪಡೆದುಕೊಳ್ತಾ ಇದೆ. ಇದೇ ರೀತಿ ಸುದೇಶ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಲ್ಲಿ ಆಹಾ ಕೊಂಚ ಎಡವು ಕಂಡುಕೊಳ್ತಾ ಇದೆ. ಸೆಕೆಂಡ್ ಮ್ಯಾನ್ ವಿಭಾಗದಲ್ಲಿ ಒಂದರಲ್ಲಿ ಸಮಬಲದ ಹೋರಾಟದೊಂದಿಗೆ ಪಂದ್ಯಗಳು ಸಾಗಿ ಬರ್ತಾ ಇದೆ. ಅದೇ ರೀತಿ ರಂಜನ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ಇಲ್ಲಿ ಪಂದ್ಯಗಳು ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ಸೂಪರ್ ಡ್ರಿಪ್ಪರ್ ರೈಡ್ ಮುಖೇನ 4 ಅಂಕದ ಸೇರ್ಪಡೆ ಕರ್ಕೊಳ್ತಾ ಇದೆ. ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಪಂದ್ಯಾಕೂಟದ ಟ್ರೋಫಿಯ ಪ್ರಾಯೋಜಕರಾಗಿ ಬಹುಮಾನಗಳ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದ ಶ್ವೇತ ಬೋನಸ್ ಅಂಕದವನ್ನು ಪಡೆದುಕೊಳ್ತಾ ಇದೆ. ಶ್ರೀಕಾಂತ್ ನಾಲ್ಕೂರು ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ. ಟ್ರೋಫಿಯ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇವರಿಗೆ ಶ್ರೀಕಾಂತ್ ನಾಲ್ಕೂರು ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ದಿನೇಶ್ ಕರ್ದೊಟ್ಟಿ ಅವರು ಹೂವನ್ನು ನೀಡಿ ಸ್ಮರಣೆಗೆ ನೀಡುವುದರ ಮುಖೇನವಾಗಿ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮಧ್ಯಬರಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಉಮೇಶ್ ಅವರ ದಾಳಿಯಲ್ಲಿದೆ. ಅದೇ ರೀತಿ ಕಾರ್ನರ್ ವಿಭಾಗದಲ್ಲಿ ನಿಖಿಲ್ ಆಹಾ ಕೊಂಚ ಎಡವು ಕಂಡುಕೊಳ್ತಾ ಇದೆ. ಕಾರ್ನರ್ ವಿಭಾಗದಲ್ಲಿ ರೈಡರ್ ಸೆಪ್ಪುಕೆನ 2 ಅಂಕದ ಪ್ರಾಪ್ತಿ ಕಂಡುಕೊಳ್ತಾ ಇದೆ. ಆಹಾ ಮತ್ತೆ ಇಲ್ಲಿ 2 ಅಂಕದ ಪ್ರಾಪ್ತಿ 2 ಅಂಕದ ಪ್ರಾಪ್ತಿ ಕಂಡುಕೊಳ್ತಾ ಇದೆ. 8-4 ಅಂಕದ ಮುನ್ನಡೆಯಲ್ಲಿ ವಿಎಸ್ ರೇಂಜರ್ಸ್ ಅಳಿಯರು. ಮತ್ತೆ ಇಲ್ಲಿ ಬೋನಸ್ ಪ್ಲಸ್ ಪಾಯಿಂಟ್ 2 ಅಂಕದ ಸೇರ್ಪಡೆಯಲ್ಲಿ 6-8 ಪಂದ್ಯ ಸರಿಯಲ್ಲ 6-8 ಸೂಪರ್ ಟ್ಯಾಕಲ್ ಒಣಗಿದೆ. ಇಲ್ಲಿ ಸೂಪರ್ ಡೂಪರ್ ರೈಟ್ 5 ಅಂಕದ ಪ್ರಾಪ್ತಿ ಕಂಡುಕೊಳ್ತಾ ಇದೆ. 13-6 ಮತ್ತೆ ಬಾರಿ ದಾಳಿಯಲ್ಲಿ ಸಂಘಟಿಸಿಕೊಳ್ತಾ ಇದ್ದಾರೆ. ಸುದೇಶನ ದಾಳಿ ಚುರುಕಿನ ಪಾದಚಲನೆ ಕಂಡುಕೊಳ್ತಾ ಇದೆ. ಯಾವುದೇ ಕೆಲದೇ ಒಪ್ಪಸಾತಿ ಎಂಟಿ ದಾಳಿ ಕಂಡುಕೊಳ್ತಾ ಇದೆ. ಅದೇ ರೀತಿ ರಂಜು ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ಇಲ್ಲಿ ರಂಜನ್ ದಾಳಿಯನ್ನು ಸಂಘಟಿಸ್ತಾ ಇದೆ. ಚುರುಕಿನ ಪಾದಚಲನೆಯಲ್ಲಿ ರಂಜು ಯಾವುದೇ ಅಂಕಲದಿ ಒಪ್ಪಸಾತಿ ಎಂಟಿ ದಾಳಿ ಮತ್ತೆ ದಾಳಿಯಲ್ಲಿ ಸುದೇಶ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ಇಲ್ಲಿ ಕಾರ್ನರ್ ವಿಭಾಗದಲ್ಲಿ ಬಲಿಷ್ಠವಾಗಿರುವಂತಹ ಕಾರ್ನರ್ ಕಂಡುಕೊಳ್ತಾ ಇದೆ. 14-7 ಅಂಕದ ಮುನ್ನಡೆಯಲ್ಲಿ ವಿಎಸ್ ರೇಂಜರ್ಸ್ ಅಳಿಯರು. ರಂಜನ್ ದಾಳಿಯಲ್ಲಿದೆ. ರಂಜು ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಲ್ಲಿ 7-14 ಪಂದ್ಯಗಳು ಸಾಗಿ ಬರ್ತಾ ಇದೆ.
ಅದೇ ರೀತಿ ಉಮೇಶನ ದಾಳಿ ಮತ್ತೆ ಅಂಕವನ್ನು ಪಡೆದುಕೊಳ್ತಾ ಇದೆ. ಟೈಮ್ ಔಟ್, ಸೆಕೆಂಡ್ ಟೈಮ್ ಔಟ್ ಹೊರಗಿದೆ ನೋಡಿ. ಫಸ್ಟ್ ಆಫ್ ಸೆಕೆಂಡ್ ಟೈಮ್ ಔಟ್ ಓವರ್ US ರೇಂಜರ್ಸ್ ಅಳಿಯೂರು. ಅಲ್ಲಲ್ಲ, ಥರ್ಡ್ ರೈಡ್ ಅಲ್ಲ. ಎಂಟರದ ಲೋಬಿ ರೇಡರ್ ಔಟ್. ಒಂದು ಅಂಕದ ಸೇರ್ಪಡೆಯಲ್ಲಿ 14-9 ದಾಳಿಯಲ್ಲಿ ಸಂಘಟಿಸಿಕೊಳ್ತಾ ಇದೆ ಉಮೇಶ್. ಬಲಿಷ್ಠತೆ ಹೊಳ್ಳಂತ ಆಟಗಾರನ ಉಮೇಶನ ಬಂಧನಗೊಳ್ತಾ ಇದೆ. ರೇಡರ್ ಔಟ್ ಬರ್ತಾ ಇದೆ. ಅರ್ಧ ವಿರಾಮದ ನಂತರ 9-15 ಮುನ್ನಡೆಯಲ್ಲಿ VS ರೇಂಜರ್ಸ್ ಅಳಿಯರ್. ಪ್ಲೇನ ಪರ್ಲಕದೊಂದು ಪ್ಲೇ ದೇಶದ ದಾಳಿ ಸಂಘಟಿಸಿಕೊಳ್ತಾ ಇದೆ. ಯಾವುದೇ ಅಂಕಲದೆ ಒಪ್ಪಸಾತಿ ಎಂಟಿ ದಾಳಿಯಲ್ಲಿ ಸಂಘಟಿಸಿಕೊಳ್ತಾ ಇದೆ. ಐರ್ವರ ಡಿಫೆನ್ಸ್ ಕಂಡುಕೊಳ್ತಾ ಇದೆ. ಇಲ್ಲಿ ರೆಂಚನ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ಚುರುಕಿನ ಪಾದಚಲನೆಯಲ್ಲಿ ಯಾವುದೇ ಅಂಕಲದೆ ಒಪ್ಪಸಾತಿ ಎಂಟಿ ದಾಳಿ ಕಂಡುಕೊಳ್ತಾ ಇದೆ. ಇಲ್ಲಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಸುದೇಶನ ದಾಳಿಯಲ್ಲಿದೆ. ಐವರ ಡಿಫೆನ್ಸ್ ಕಂಡುಕೊಳ್ತಾ ಇದೆ. ಇಲ್ಲಿ ಮತ್ತೆ ಇಲ್ಲಿ ಕಿಕ್ ಮಾಡುವ ಯತ್ನ, ಅಂಕವನ್ನು ಪಡೆದುಕೊಳ್ತಾ ಇದೆ. 10-15 5 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಸ್ಯಾಂಡಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಕ್ಯಾಂಡಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ಯಾವುದೇ ಅಂಕಲದೆ ಒಪ್ಪಸಾತಿ ಅವಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ಥರ್ಡ್ ರೈಟ್ ಸ್ಯಾಂಡಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ರೈಟ್ ಮಾಡು ಇಲ್ಲವೇ ಮಾಡಿ ಡಿಸೈಡೆಡ್ ಆಯ್ತು. ಥರ್ಡ್ ರೈಟ್ ಲಾಸ್ಟ್ 5 ಮಿನಿಟ್. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ. ರೇಡರ್ ಔಟ್. ಸೂಪರ್ ಟೆಕಲ್ ಆನ್ ಆಗಿದೆ. ಗುಗ್ಗು ಅವರ ದಾಳಿಯನ್ನು ತಂದುಕೊಳ್ತಾ ಇದೆ. ಸೂಪರ್ ರೈಟ್. 2 ಅಂಕದ ಪ್ರಾಪ್ತಿ ಕಂಡುಕೊಳ್ತಾ ಇದೆ. ಅಲ್ಲಿ ವಿಸಿಲ್ ಪಾಂಡಲಾಗೆ ನಿಖಲಿ ಕೋಚ್ ರೆಂಚನ್ ದಾಳಿಯಲ್ಲಿ ಸತತವಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ರಂಜಾವ್ ನಂಬರ್ 2 ಲಾಸ್ಟ್ 4 ಮಿನಿಟ್. ಕಟ್ಟಕಡೆಯ 4 ನಿಮಿಷದ ಆಟ ಮಾತ್ರ ಬಾಕಿ. ಚುರುಕಿನ ಪದಚಲನೆ ಕಂಡುಕೊಳ್ತಾ ಇದೆ. 4 ಡಿಫೆನ್ಸ್ ನಲ್ಲಿದೆ. ಇಲ್ಲಿ ಟ್ಯಾಕಲ್ ಆಗ್ತಾ ಇದೆ. ರೇಡರ್ ಔಟ್. 1 ಅಂಕದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಇಲ್ಲಿ ಇದೇ ರೀತಿ ರೆಂಚ್ ಅಂತ ದಾಳಿಯಲ್ಲಿ ಸಂಘಟಿಸಿಕೊಳ್ತಾ ಇದೆ. 5 ಡಿಫೆನ್ಸ್ ಕಂಡುಕೊಳ್ತಾ ಇದೆ. ದ್ವಿತೀಯ ಸೆಮಿಫೈನಲ್ ಹಣಾಹಣಿ ನಡೀತಾ ಇದೆ. ಐವರ ಡಿಫೆನ್ಸ್ ಕಂಡುಕೊಳ್ತಾ ಇದೆ. ಅಲ್ಲಿ ಚುರುಕಿನ ಪಾದಚಲನೆಯಲ್ಲಿ ರಂಜು ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ಲಾಸ್ಟ್ 3 ಮಿನಿಟ್. ಕಟ್ಟಕಡೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಕಂಡುಕೊಳ್ತಾ ಇದೆ. 18-11 ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಾಡಿ ಡಿಸೈಡೆಡ್ ಆಯ್ತು. ಥರ್ಡ್ ರೈಟ್. ಐವರ ಡಿಫೆನ್ಸ್ ಕಂಡುಕೊಳ್ತಾ ಇದೆ. ಅಲ್ಲಿ
ಇಲ್ಲಿ ರೈಡರ್ ಸೇಫ್ ಮುಖೇನ 2 ಅಂಕದ ಪ್ರಾಪ್ತಿ ಕಂಡುಕೊಳ್ತಾ ಇದೆ. ಟೈಮ್ ಔಟ್. ಅದೇ ರೀತಿ ಇವತ್ತಿನ ಈ ಒಂದು ಪಂದ್ಯಾಕೂಟಕ್ಕೆ ಇದೀಗ ತಾನೇ ಆಗಮಿಸಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಮಾನ್ಯ ಸುರೇಂದ್ರ ಟ್ರೋಫಿಯ ಪ್ರಾಯೋಜಕರು ಶ್ರೀಯುತ ಜನಾರ್ದನ್ ಕರಂಬಾರು. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಜನಾರ್ದನ್ ಕರಂಬಾರಿ ಇವರಿಗೆ ಸದಾಶಿವರವರು ಹೂವನ್ನು ನೀಡಿ ಅದೇ ರೀತಿ ಸ್ಮರಣಿಕೆ ನೀಡುವ ಮೂಲಕವಾಗಿ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಲಾಸ್ಟ್ 2 ಮಿನಿಟ್ ಕಾಲ್ ಆಗಿದೆ. 21-12 ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ VS ರೇಂಜರ್ಸ್ ಅಡಿಯೂರ್. ಅದೇ ರೀತಿ ನಂಬರ್ 12ರಲ್ಲಿದೆ ಚುರುಕಿನ ಪಾದಚಲನೆ ಕಂಡುಕೊಳ್ತಾ ಇದೆ. ಇಲ್ಲಿ ಮತ್ತೆ ಇಲ್ಲಿ ಒಂದು ಅದೇ ರೀತಿ ಇನ್ನೂರರು ನಮ್ಮ ಇವತ್ತಿನ ಈ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಶ್ರೀಮತಿ ಶೋಭಾ ದಿನೇಶ್ ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ಶ್ರೀಯುತ ಸದಾಶಿವರವರು ಗುರುತಿಸಿಕೊಂಡಿದ್ದಾರೆ. ತಮಗೆ ಇವತ್ತಿನ ಪಂದ್ಯಾಕೂಟದ ಆಯೋಜಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ನರ್ ವಿಭಾಗದಲ್ಲಿ ಅಂಕವನ್ನು ಪಡೆದುಕೊಳ್ತಾ ಇದೆ. ಮತ್ತೆ ಇಲ್ಲಿ ಒಂದು ಅಂಕದ ಸೇರ್ಪಡೆಯಲ್ಲಿ 22-14 ಮುನ್ನಡೆಯನ್ನು ಸಾಧಿಸಿಕೊಂಡು ಅಂಕವನ್ನು ಮುನ್ನಡೆ ಪಡೆದುಕೊಳ್ಳುತ್ತಾ ಇದೆ VS ರೇಂಜರ್ಸ್ ಅಳಿಯೂರ್. ಈ ಪಂದ್ಯಕೂಟದಲ್ಲಿ ಜಯಶಾಲಿ ಆಗ್ತದೆ. ಫೈನಲ್ ಹಂತಕ್ಕೆ ಸೇರ್ಪಡೆ ಆಗ್ತದೆ VS ರೇಂಜರ್ಸ್ ಅಳಿಯೂರ್. 2 ತಂಡಗಳಿಗೆ ಧನ್ಯವಾದಗಳು. ಅದೇ ರೀತಿ ಫೈನಲ್ ಹಣಾಹಣಿ